ದಂತ ವಿಭಾಗ, ಎನಪೋಯ ದಂತ ಕಾಲೇಜ್ ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಇವರಿಂದ ದಂತ ಚಿಕಿತ್ಸಾ ಶಿಬಿರ ಮತ್ತು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಉಜ್ಜೋಡಿ ಇವರಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಇದೀಗ ಆರಂಭವಾಗಲಿದೆ. ಮೊದಲಿಗೆ ಪ್ರಾರ್ಥನೆ. ನಮ್ಮ ಸಂಘದ ಸಿಬ್ಬಂದಿಗಳಾದ ಮೇಘಶ್ರೀ, ಕಾವ್ಯ ಮತ್ತು ಮೀನಾಕ್ಷಿ. ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರೇಯನೆ, ತಕಿಟ ತಾಂಕಿಟ ಕೋಮಲಾಂಗನೆ, ಕಳ್ಳ ಕುಂಡಲಧಾರನೆ, ಶರಣು 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 ಸಿದ್ಧಿ ವಿನಾಯಕ. ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಶಾಖಾಧಿಕಾರಿಯಾದಂಥ ವಿಶ್ವನಾಥ್ ಬೆಂದೂರು ಮಂಗಳೂರು. ಇದರ 25ನೇ ಉಚಿತ ಆರೋಗ್ಯ ಶಿಬಿರದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವೆನ್ಲಾಕ್ ಆಸ್ಪತ್ರೆಯ ಮೂತ್ರ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾತಾ ಅಮೃತಾನಂದಮಯಿ ಮಠ ಇದರ ವೈದ್ಯರಾದ ಡಾಕ್ಟರ್ ಸುಚಿತ್ರಾ ಸೊರಕೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾ ನಿವೃತ್ತ ಆಯುಷ್ ಅಧಿಕಾರಿಯಾದ ಡಾಕ್ಟರ್ ದೇವದಾಸ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಖ್ಯಾತ ವೈದ್ಯರಾದ ಶ್ರೀ ಲಕ್ಷ್ಮೀನಾರಾಯಣ ಸೊಂದೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ KP ಸುರೇಶ್ ಅಧ್ಯಕ್ಷರು ಶಿರಡಿ ಸಾಯಿ ಮಂದಿರ ಮಾಡೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ ಇವರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರುವ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ವಾಮನ್ ಕೆ ಇವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ನಿರ್ದೇಶಕರಾದ ಆನಂದ್ ಎಸ್ಕೊಂಟಾನ ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರುವ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಸೀತಾರಾಮ್ ಎಸ್ ಇವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರುವ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಸುರೇಶ್ ವಿ ಪೂಜಾರಿ ಇವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರುವ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಗೆ ಸಹಕಾರ ನೀಡಿರುವ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಮಾಡೂರು ಕೋಟೆಕಾರ್ ಇವರಿಗೆ, KMC ಆಸ್ಪತ್ರೆ ಹತ್ತಾವರದ ವೈದ್ಯಕೀಯ ತಂಡದವರಿಗೆ, ಸಮುದಾಯ ದಂತ ವಿಭಾಗ, ಎನ್ನಪಯ್ಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಇವರ ವೈದ್ಯರಿಗೆ, ಹಾಗೂ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ದೇರ್ಲಕಟ್ಟೆ, ಕಣ್ಣಿನ ಆಸ್ಪತ್ರೆ ಉಜ್ಜೋಡಿ ಪಂಪೇಲ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ. ಮಾತಾಡಬೇಕಾಗಿದ್ರೆ ನಾವು 2003ನೇ ಇಸ್ವಿಯಲ್ಲಿ ಒಂದು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಪ್ರಕಾಶನ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಮುಂದಕ್ಕೆ ಒಂದು ಆತ್ಮಶಕ್ತಿ ಪತ್ರಿಕೆಯನ್ನು ಮಾಡಿದ್ವು. 2012ನೇ ಇಸ್ವಿಗೆ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘ ಸ್ಥಾಪನೆ ಮಾಡಿ ಸುಮಾರು 16 ಶಾಖೆಗಳನ್ನು ಅಲ್ಲಲ್ಲಿ ತೆರೆದು ಸಾರ್ವಜನಿಕರಿಗೆ ವಿವಿಧ ಸೌಲಭ್ಯಗಳು, ಬ್ಯಾಂಕಿಂಗ್ ಸೌಲಭ್ಯಗಳ ಜೊತೆಗೆ ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಟ್ರಸ್ಟಿನ ಮೂಲಕನೂ ನಾವು ವೈದ್ಯಕೀಯ ಶಿಬಿರಗಳನ್ನು ಅಲ್ಲಲ್ಲಿ ನಡೆಸ್ತಾ ಇದ್ದೇವೆ. ಜೊತೆಗೆ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ಮೂಲಕವೂ ಪ್ರತಿಯೊಂದು ಶಾಖೆಯ ಪರಿಸರದಲ್ಲಿ ವೈದ್ಯಕೀಯ ಶಿಬಿರಗಳನ್ನು ನಡೆಸಿಕೊಂಡು ಬಂದು ಅದರ ಜೊತೆಗೆ ಬಡವರಿಗೆ, ತುಂಬಾ ಕಷ್ಟದಲ್ಲಿರುವವರಿಗೆ ಉಚಿತ ಔಷಧಿ ಜೊತೆಗೆ ಅವರಿಗೆ ಕನ್ನಡಕ ಮುಂತಾದವನ್ನು ವಿತರಣೆ ಮಾಡಿ ಎಲ್ಲರ ಮನ ಗೆದ್ದಿದ್ದೇವೆ ಎಂಬ ವಿಶ್ವಾಸ ನಮ್ಮದು.
ಇದಕ್ಕೆ ಸಹಕಾರ ನೀಡಿದವರು ಈಗ ವೇದಿಕೆಯಲ್ಲಿರುವ ವೈದ್ಯಕೀಯ ಆಸ್ಪತ್ರೆಗಳ ಮುಖ್ಯಸ್ಥರಾಗಿರ್ಬೋದು, ಅವರ ಹೆಸರನ್ನು ನಾನು ಪ್ರತಿಯೊಬ್ಬರನ್ನು ಹೇಳಲಿಕ್ಕೆ ಬಯಸೋದಿಲ್ಲ, ಈಗಾಗಲೇ ಸ್ವಾಗತ ಮಾಡಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ ಇಷ್ಟು 25 ಈ ಶಿಬಿರಗಳನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಅದಕ್ಕಾಗಿ ನಾವು ಅವರಿಗೆ ಮೊದಲಿಗೆ ವಂದಿಸಬೇಕು. ಜೊತೆಗೆ ಇಲ್ಲಿರುವ ಪರಿಸರದ ಜನರೆಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಸಾಮಾನ್ಯವಾಗಿ ಈ ಸಹಕಾರಿ ಸಂಘಗಳು ಬರೀ ಬ್ಯಾಂಕಿಂಗ್ ಸೌಲಭ್ಯವನ್ನು ಮಾಡಿಕೊಂಡು ಮಾತ್ರ ಇರ್ತವೆ ಹೆಚ್ಚಿನವು. ನಾವು ಅದರ ಜೊತೆಗೆ ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ವಿಶೇಷವೇನೆಂದ್ರೆ ನಮಗೆ ಹಲವು ಪ್ರಶಸ್ತಿಗಳು ಸರ್ಕಾರದಿಂದ ಹಾಗೂ ರಾಷ್ಟ್ರೀಯ ಸಂಸ್ಥೆಗಳಿಂದಲೂ ನಮಗೆ ಲಭಿಸಿವೆ. ಮುಖ್ಯವಾಗಿ ಇದಕ್ಕೆ ಕಾರಣಕರ್ತರು ಬಹುಶಃ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರದ ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಅವರ ಈ ಪಾದರ್ಶದಂತೆ ಅವರು ಮಾಡುತ್ತಿರುವ ಕೆಲಸವನ್ನು ನಾವು ಗಮನಿಸ್ತಾ ಇದ್ದೇವೆ. ಎಲ್ಲ ಕಡೆಯಲ್ಲೂ ಅವರು ಈ ರೀತಿ 16 ಶಾಖೆಗಳನ್ನು ತೆರಲಿಕ್ಕೂ ಕಾರಣ ಅವರು, ಜೊತೆಗೆ ಎಲ್ಲ ನಿರ್ದೇಶಕರು, ಸಲಹಾ ಸಮಿತಿ ಸದಸ್ಯರು, ಟ್ರಸ್ಟಿನ ಬ್ರಹ್ಮಶ್ರೀ ನಾರಾಯಣ ಟ್ರಸ್ಟಿನ ಟ್ರಸ್ಟಿಗಳು ಹಾಗೂ ಎಲ್ಲರೂ ಸೇರಿ ಇಷ್ಟೆಲ್ಲ ಒಂದು ದೊಡ್ಡ ಸಂಸ್ಥೆಯನ್ನು ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಈಗ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ನೀವು ತಾವು ನೋಡ್ತಾ ಇದ್ದೀರಿ, ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಯಾವುದಾದ್ರೂ ಒಂದು ಪ್ರಕಟಣೆ ಪತ್ರಿಕೆಯಲ್ಲಿ ಬರ್ತಾ ಇರ್ತವೆ. ಇದು ಮುಖ್ಯವಾಗಿ ನಾವು ಮಾಡ್ತಾ ಇರೋದು, ಯಾಕಂದ್ರೆ ಜನಗಳ ಸಂಪರ್ಕ ಜೊತೆಗೆ ಜನರಿಗೆ ನೀಡುವ ಸೇವೆ. ಬರೀ ನಾವು ಬ್ಯಾಂಕಿಂಗ್ ಸೌಲಭ್ಯ ಮಾಡ್ಕೊಂಡು ಕೂತ್ರೆ ಅದು ಎಲ್ಲರೂ ಮಾಡ್ತಾ ಇರುವುದೇ, ಆದ್ರೆ ಬಡವರನ್ನ ಅಲ್ಲಲ್ಲಿ ಗುರುತಿಸಿ ಅವರಿಗೆ ಸಹಾಯ ಮಾಡುವ ಕೆಲಸ ಪ್ರತಿಯೊಂದು ಸಂಘ ಸಂಸ್ಥೆಗಳಿಂದ ಆಗಬೇಕು. ಅದೇ ರೀತಿ ನಮ್ಮ ವೈದ್ಯಕೀಯ ಶಿಬಿರವನ್ನು ನಮಗೆ ಸಹಕಾರ ನೀಡಿದ ಎಲ್ಲ ಆಸ್ಪತ್ರೆಗಳ ಮುಖ್ಯಸ್ಥರು ಅವರು ಇದೇ ರೀತಿಯ ಒಂದು ಸಾರ್ವಜನಿಕ ಸೇವೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಯಾಕಂದ್ರೆ ಅವರಿಗೆ ನಾವು ಶಿಬಿರವನ್ನು ನಾವು ಹೇಳಿದ ತಕ್ಷಣ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಎಷ್ಟೋ ದೂರದಲ್ಲೂ ನಾವು ಶಿಬಿರ ಮಾಡಿದ್ರು ಕೂಡ ಅಲ್ಲಿಗೆ ಬಂದು ನಮ್ಮ ಜೊತೆಗೆ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ, ಆತ್ಮಶಕ್ತಿ ಪತ್ರಿಕೆ ಹಾಗೂ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಇಂದ ಎಲ್ರಿಗೂ ನಾನು ವಂದನೆ ಸಲ್ಲಿಸಿ ಅವರ ಸೇವೆ ನಾವು ಸ್ಮರಿಸಬೇಕು. ಹೂಗುಚ್ಛ ನೀಡಲು ನಾವು ನಮ್ಮ ಆತ್ಮಶಕ್ತಿ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಳಾರ್ ಅವರನ್ನ ಕೇಳ್ತಾ ಇದ್ದೇವೆ. ಪತ್ರಕರ್ತರ ಸಂಘದ ಅಧ್ಯಕ್ಷರು ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ವಾಮನ್ ಕೆ ಇವರು ಹೂವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಉದ್ಘಾಟಿಸಿದಂತ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಸಹಕಾರಿ ಕ್ಷೇತ್ರದೊಂದಿಗೆ ಸಾಮಾಜಿಕವಾದ ಕಳಕಳಿ ಇಟ್ಟುಕೊಂಡು ತಮ್ಮ ಹಲವಾರು ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ನಾನು ಬಂದಾಗ ಕೇಳಿದೆ, ಇದು ಎಷ್ಟನೇ ಕ್ಯಾಂಪ್ ಅಂತ. ನೋಡೋಕೆ ನಾನು 25ನೇ ಕ್ಯಾಂಪ್ ಅಂತ ಬಹುಶಃ ಇವತ್ತು ಹೇಳ್ತಾ ಇದ್ದಾರೆ. ಇದು ಬಹುಶಃ ಇವತ್ತು ತಮ್ಮ ಸಹಕಾರಿ ಕ್ಷೇತ್ರದ ಜೊತೆಯಲ್ಲಿ ಈ ಪ್ರದೇಶದ ಸಮಾಜದ ಇನ್ನಿತರ ಸಾಮಾಜಿಕವಾದ ಕೆಲಸಗಳಿಗೆ ಕೂಡ ತಮ್ಮ ಕೆಲಸ ಮಾಡೋ ಮುಖಾಂತರ ಈ ಸಮಾಜಕ್ಕೆ ತಮ್ಮ ವಿಶೇಷವಾದ ಕೊಡುಗೆ ತಾವು ಕೊಡ್ತಾ ಇದ್ದೀರಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ 10 ಜನ ಕೈ ಸೇರಿದಾಗ ಅದು ಎಲ್ಲವೂ ಕೂಡ ಯಶಸ್ವಿ ಆಗ್ತದೆ. ಆದ ಕಾರಣ ಇನ್ನಷ್ಟು ನಿಮ್ಮ ಬ್ರಾಂಚ್ಗಳು ಬರುವಂಥ ಅವಕಾಶ ಆಗಲಿ. ಈ ಗ್ರಾಮೀಣ ಮಟ್ಟ ಮತ್ತು ಹಿಂದುಳಿದ ಪ್ರದೇಶದಲ್ಲಿ ಜನಸಾಮಾನ್ಯರಿಗೆ ಇವತ್ತು ಸಹಕಾರ ಬೇಕಾ, ಅದೆಲ್ಲವೂ ಕೂಡ ನಿಮ್ಮ ಈ ಸಹಕಾರಿ ಕ್ಷೇತ್ರ ಮುಖಾಂತರ ಪ್ರದೇಶಕ್ಕೆ ಸಿಕ್ಕಲಿ ಅಂತ ಹೇಳಲಿಕ್ಕೆ ಇರುವಂಥದ್ದು. ಅದರ ಜೊತೆಯಲ್ಲಿ ಬಹುಶಃ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹುಶಃ ತಮ್ಮ ಈ ಒಂದು ಕ್ಯಾಂಪ್ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕೂಡ ಇವತ್ತು ಪ್ರಯೋಜನ ಆಗೇ ಆಗ್ತದೆ. ಇವತ್ತು ಬಹುಶಃ KMC ಇದ್ದಾರೆ, ನಮ್ಮ ಸದಾನಂದ ಪೂಜಾರಿ ಅವರಿದ್ದಾರೆ,
ನಾನು ಕೂಡ ಆರೋಗ್ಯ ಸಚಿವನಾಗಿದ್ದೆ. ಈ ರೀತಿಯ ಕ್ಯಾಂಪ್ ಅತ್ಯಗತ್ಯ. ಯಾಕೆಂತ ಹೇಳಿದರೆ ನೀವು ರೋಗ ಬಂದು ಮತ್ತೆ ಮದ್ದು ಮಾಡುವ ರೋಗ ನಿಮಗೆ ಇರುವ ಮುಂಚೆ ಅದನ್ನು ತಿಳ್ಕೊಳ್ಳುವಂಥದ್ದು ಅತ್ಯಗತ್ಯವಾಗಿದೆ. ಇಂಥ ಕ್ಯಾಂಪಿನಲ್ಲಿ ಭಾಳಷ್ಟು ಜನ ನೋಡಿದ್ದೇನೆ. ಕ್ಯಾಂಪಿಗೆ ಬಂದಾಗ ಟೆಸ್ಟಿಗೆ ಬರ್ತಾರೆ, ಬರಡ ಬೊರ್ಚ ಅಂತ ಮನೆ ಆರಾಮಲ್ಲಿದ್ದರು ಆ ಕಡೆ ಹೋಗೋರು ಕೂಡ ಇವತ್ತು ಬೇಕಾ ಬೇಡವಾ ಅಂತೇಳಿ ಕೆಲವರು ಬಂದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ನಂತರ ಅದರಲ್ಲಿ ಭಾಳಷ್ಟು ಜನರಿಗೆ ಪ್ರಯೋಜನ ಆಗೋದು ವಿಚಾರ ಕೂಡ ಇವತ್ತು ಆಗ್ತದೆ. ಸೊ ಈ ಕ್ಯಾಂಪಿಗೆ ತಾವೆಲ್ಲ ಇವತ್ತು ಬಂದಿದ್ದೀರಿ. ಆರೋಗ್ಯವಂತ ಸಮಾಜದ ನಿರ್ಮಾಣ ಮಾಡಿದರೆ ಮಾತ್ರ ಎಲ್ಲರೂ ಕೂಡ ಒಂದು ಕುಟುಂಬ ಇವತ್ತು ನೆಮ್ಮದಿಯಿಂದ ಇರಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಅದಕ್ಕಾಗಿ ಈ ಶಿಬಿರ ತಾವೆಲ್ಲ ಇವತ್ತು ಭಾಗವಹಿಸಿಕೊಂಡು ಈ ಡಾಕ್ಟರ್ಗಳ ಎಲ್ಲ ಬಹುಶಃ ಪರೀಕ್ಷೆ ಮತ್ತು ಚಿಕಿತ್ಸಾ ವ್ಯವಸ್ಥೆಗೆ ತಾವೆಲ್ಲ ಇವತ್ತು ಒಳಪಡುವಂತಹ ಜನಜಾಗೃತಿ ಈ ಪ್ರದೇಶದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬರಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮಲ್ಲಿ ಜನರಲ್ಲಿ ಏನಾಗಿದೆ ಅಂತ ಹೇಳಿದರೆ, ನೀವು ಯಾರಾದರೂ ನಮ್ಮ ಮನೆಯಲ್ಲಿಯ ನಮ್ಮ ಕುಟುಂಬಸ್ಥರ ಅಥವಾ ಮಿತ್ರರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನಮ್ಮ ತಲೆಯಲ್ಲಿ ನಾವು ನೋಡಿದಾಗ ಅವನಿಗೆ ಮಾತ್ರ ಹುಷಾರಿಲ್ಲ, ನಾವೆಲ್ಲ ಹುಷಾರಿದ್ದೇವೆ ಅಂತೇಳಿ ನಾವು ಕೂಡ ಆಸ್ಪತ್ರೆಯಲ್ಲಿ ಮಲಗಿದಾಗ ಗೊತ್ತಾಗೋದು ನಮಗೂ ಕೂಡ ಹುಷಾರಿಲ್ಲದಂತ ಆಗ್ತದೆ ಅಂತೇಳಿ. ನಾವೊಂದು ಪೇಷಂಟು ನೋಡಿದಾಗ ಇವತ್ತು ಅವರಿದ್ದಾರೆ, ಅವರಾಗೆ ನಾನಾಗಬಾರ್ದು, ಅದಕ್ಕೆ ನಾವು ಏನು ಮಾಡಬೇಕಂತೇಳಿ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವಂಥ ಮನೋಭಾವನ ಪ್ರತಿಯೊಬ್ಬರು ಕೂಡ ಇವತ್ತು ಹಮ್ಮಿಕೊಂಡು ಬರುವಂಥ ಅವಕಾಶ ಆಗ್ತದೆ. ಭಾಳಷ್ಟು ಜನ ಯುವಜಿದ್ದೀರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಿಗರೇಟ್ ಬೀಡಿ ಅದನ್ನೆಲ್ಲ ಬಹುಶಃ ದೂರ ಇಟ್ಟು ಹೋಗುವಂಥ ವಿಚಾರ ತಾವು ಇವತ್ತು ಮಾಡಬೇಕಾಗ್ತದೆ. ಸಿಗರೇಟ್ ಹಿಡಿದು ಕುಡಿದು ಯಾರು ಕೂಡ ದೊಡ್ಡ ಜನ ಆಗೋದೂ ಇಲ್ಲ. ಸಿಗರೇಟ್ ಎಳೆಯುವಾಗ ಮತ್ತು ಇನ್ನಿತರ ದುಶ್ಚಟಕ್ಕೆ ಬಲಿಯಾದಾಗ 100 ಜನ ನಿಮ್ಮ ಜೊತೆಯಲ್ಲಿದ್ದಾರೆ. ICUಯಲ್ಲಿ ಮಲಗುವಾಗ ಯಾರಿಲ್ಲ, ನೀವೊಬ್ಬರು ICUಯಲ್ಲಿ ಮಲಗಬೇಕು. ನಿಮಗೆ ಸಿಗರೇಟ್ ತಂದವನು ಇಲ್ಲ, ನಿಮಗೆ ದುಡ್ಡು ಕೊಟ್ಟವನು ಇಲ್ಲ, ನಿಮ್ಮ ಚಟಕ್ಕೆ ಸೇರಿಸಿದವನು ಕೂಡ ಇಲ್ಲ. ಅವನು ಮತ್ತು ಅವನ ಕುಟುಂಬಸ್ಥರು ಮಾತ್ರ ICU ಪಕ್ಕ ಇರೋದಲ್ಲದೆ ನಿಮಗೆ ಅದರ ಜೊತೆ ಇದ್ದವ್ರು ಯಾರು ಕೂಡ ಇರುವುದಿಲ್ಲ. ಅದಕ್ಕಾಗಿ ಎಲ್ಲ ಯುವಕರಿಗೆ ನನ್ನೊಬ್ಬ ಸೋದರನಾಗಿ ನಾನು ಹೇಳುವುದಿಷ್ಟೇ, ಎಲ್ಲದಿಂದ ಬಹುಶಃ ದೂರೆದ್ದುಕೊಂಡು ಆಹಾರ ಪದ್ಧತಿ ಜೀವನ ಶೈಲಿಯ ಮುಖಾಂತರ ಬಹುಶಃ ತಾವು ಅತ್ಯುತ್ತಮ ಸತ್ಪ್ರಜೆಯಾಗಿ ನೀವು ನೆಮ್ಮದಿಯ ಜೀವನ ನಿಮ್ಮ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಉತ್ತಮವಾದ ಒಂದು ಸತ್ಪ್ರಜೆಯಾಗಿ ಬೆಳೆಯುವಂಥ ಮನೋಭಾವ ಬರುವಂಥ ವಿಚಾರ ಇವತ್ತು ಆಗಲಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಯಾವಾಗಲೂ ತಮಾಷೆ ಮಾಡುವಂತ ಹೇಳಿದ್ದೆ, ಊಟ ಮಾಡದೆ ಸತ್ತವರು ಕಡಿಮೆ ಅಂತೆ, ಜಾಸ್ತಿ ಊಟ ಮಾಡಿ ಜಾಸ್ತಿ ಸತ್ತವರು ಜಾಸ್ತಿ. ಅದಕ್ಕಾಗಿ ಬಹುಶಃ ನಮ್ಮ ಯಾವ ರೀತಿ ಇವತ್ತೊಂದು ಜೀವನ ಶೈಲಿ ಇರಬೇಕು, ಯಾವ ರೀತಿ ಆಹಾರ ಪದ್ಧತಿ ಇರಬೇಕು, ಯಾವ ರೀತಿ ಇನ್ನಿತರ ವಿಚಾರ ಇದನ್ನು ಅರ್ಥ ಮಾಡಿಕೊಂಡು ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ಪ್ರಯೋಜನ ಆಗುವಂಥ ವಿಚಾರ ಅಂತ ಹೇಳಿಕೊಳ್ತಾ ಈ ಕ್ಯಾಂಪ್ ಇಂಥ ನಮ್ಮ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಂಡು ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸುತ್ತಾ ಆತ್ಮಶಕ್ತಿ ಸಹಕಾರಿ ಸಂಘ ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ ಆಗಲಿ. ಶ್ರೀ ಕೊರಗಜ್ಜೆ ಸೇವಾ ಸಮಿತಿ ಮಾಡೂರು ಕೋಟೆಕಾರ್ ಇದರ ಅಧ್ಯಕ್ಷರಿಗೂ ಎಲ್ಲ ನಮ್ಮ ತಾವು ಯಾರು ಸಹಕಾರ ಕೊಟ್ಟಿದ್ದೀರಾ ನಿಮ್ಗೆ ಕೂಡ ಬಹುಶಃ ನಾನು ವಿಶೇಷವಾದ ಅಭಿನಂದನೆ ಕೃತಜ್ಞತೆ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇಂಥ ಇನ್ನಷ್ಟು ಸಾಮಾಜಿಕ ಕೆಲಸ ತಾವೆಲ್ಲ ಕೈ ಜೋಡಿಸಿ ನಾನು ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೈದ್ಯಕೀಯ ಶಿಬಿರದ ಉಪಯೋಗದ ಬಗ್ಗೆ ವಿವರವಾಗಿ ತಿಳಿಸಿದ ಹಾಗೂ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮಾನ್ಯ ಯುಟಿಕಾ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ವೆಲ್ಲಾಕ್ ಆಸ್ಪತ್ರೆಯ ಮೂತ್ರ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಆರೋಗ್ಯ ಕರ್ನಾಟಕ ಮತ್ತು ಆಯುಷ್ಮಾನ್ ಭಾರತ್ ಎನ್ನುವಂಥ ಯೋಜನೆ ಜಾರಿಯಲ್ಲಿದೆ. ಬಹುಶಃ ಉಸ್ತುವಾರಿ ಸಚಿವರಿಗೆ ಗೊತ್ತಿರ್ಬೋದು. ಈ ಕಾರ್ಯಕ್ರಮವನ್ನು ಇದಕ್ಕೆ ಮುಂಚೆ ಪ್ರೈವೇಟ್ ಆಸ್ಪತ್ರೆಗೆ ನೇರವಾಗಿ ಹೋಗುವಂಥ ವ್ಯವಸ್ಥೆ ಇತ್ತು. ಅದನ್ನು ಸರ್ಕಾರಿ ವ್ಯವಸ್ಥೆಯನ್ನು ಬಲಪಡಿಸುವಂಥ ಹಿತದೃಷ್ಟಿಯಿಂದ ರಮೇಶ್ ಕುಮಾರ್ ಅವರು ಸರ್ಕಾರಿ ಆಸ್ಪತ್ರೆಗೆ ಬಂದು ಅಲ್ಲಿ ಆಗದ ಚಿಕಿತ್ಸೆಗಳಿಗೆ ಮಾತ್ರ ಪ್ರೈವೇಟ್ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಆರೋಗ್ಯ ಸಚಿವರಾದಂಥ ರಮೇಶ್ ಕುಮಾರ್ ಅವರು ಜಾರಿಗೆ ತಂದರು. ಇದರಿಂದಾಗಿ ಇತ್ತೀಚಿನ ಸರ್ವೆ ಪ್ರಕಾರ ಸರ್ಕಾರಿ ವ್ಯವಸ್ಥೆ ಸ್ವಲ್ಪ, ಯಾಕೆಂದರೆ ಯಾರಿಗೂ ಕೂಡ ಫ್ರೀ ಆಗ್ತದೆ ಅಂದರೆ ನಾನು ಕಂಡುಕೊಂಡದ್ದು ಎಲ್ಲರಿಗೂ ಏಜನೇ ಬೇಕು, ಎಲ್ಲರಿಗೂ KMCನೇ ಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹುಶಃ ನಾವು ಉಸ್ತುವಾರಿ ಸಚಿವರಿಗೂ ಗೊತ್ತಿದೆ 1 ಕೋಟಿಯ ಇನ್ಸ್ಟ್ರೂಮೆಂಟನ್ನು ಯೂರಾಲಜಿಗೆ ತರಿಸ್ಕೊಂಡಿದ್ದೀವಿ. ಇತ್ತೀಚೆಗೆ ಒಳ್ಳೆ ಕಂಪನಿದು ಊಲ್ಫ್ ಕಂಪನಿ ಅಂತೇಳಿ ಯಾವುದೇ ರೀತಿಯಾದಂಥ ಇದಿಲ್ಲದೆ ನಾವು ತರಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಏನು ಪ್ರೈವೇಟಲ್ಲಿ ಸಿಗ್ತದೆ ಅದು ವೆಲ್ಲಕ್ಕಲ್ಲೂ ಸಿಗ್ತಾ ಇದೆ. ಬಹುಶಃ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಮತ್ತು ಅಲ್ಲಿ ಸ್ವಲ್ಪ ಏನು ಕ್ಯಾಥ್ಲಾಗ್ ಆಗಲಿಲ್ಲ, ಅದಾದರೆ ಅದು ಕೂಡ ವ್ಯವಸ್ಥೆ ಸಿಗ್ತದೆ. ಯಾಕೆಂದರೆ ಒಂದು ತಪ್ಪು ಕಲ್ಪನೆ, ನಮ್ಮ ವೆಲ್ಲಕ್ ಆಸ್ಪತ್ರೆಗೆ 7 ಜಿಲ್ಲೆಯಿಂದ ನೀವು ನೋಡಬೇಕು, ಚಿತ್ರದುರ್ಗ, ಹಾವೇರಿ,
ಕಾರವಾರ, ಹಳಿಯಾಲಿ ಇಲ್ಲಿಂದೆಲ್ಲ ಬಸ್ಸಲ್ಲಿ ಬಂದು ಹಂಪನಕಟ್ಟೆಯಲ್ಲಿ ಇಳಿದು ಒಂದು ದೇವಸ್ಥಾನ ಥರ ಇಲ್ಲಿ ಬಂದು ಚಿಕಿತ್ಸೆ ಹೊಂದುತ್ತಾರೆ. ಯಾವುದೇ ರೀತಿಯಾದಂಥ ಇಲ್ಲಿಯ ಜನರಿಗೆ ಸ್ವಲ್ಪ ತಪ್ಪು ಕಲ್ಪನೆ ಇದೆ, ಅಲ್ಲಿ ಬಂದರೆ ಸಾಯ್ತದೆ. ಖಂಡಿತ ಹಾಗೆ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಕಳಿಸುವುದು ಪ್ರೈವೇಟ್ ಆಸ್ಪತ್ರೆಯಿಂದ ಸಾಯುವವರು. ಲಾಸ್ಟ್ ಮಿನಿಟ್ಗೆ ಎಲ್ಲ ದುಡ್ಡು ಖರ್ಚಾಗಿ 20-30 ಲಕ್ಷ ಖರ್ಚಾಗಿ ನೀವಿನ್ನು ಸಾಯುವಾಗ ಇಲ್ಲಿ ಸಾಯುವುದು ಬೇಡ ಅಂತೇಳಿ ವೆಲ್ಲಕ್ಕಿಗೆ ಆ್ಯಂಬುಲೆನ್ಸಲ್ಲಿ ಕಳಿಸಿಕೊಡ್ತಾರೆ. ಅವರನ್ನು ಎಲ್ಲಿ ಹೋದರೂ ಸಾಯ್ತಾರೆ. ಮತ್ತೆ ಒಂದು ಏನಂದರೆ ಪತ್ರಕರ್ತರು ನಮ್ಮ ವಿನಂತಿ ಏನಂದರೆ ಪತ್ರಿಕೆಯವರಲ್ಲಿ ಕೂಡ ವೆಲ್ಲಕ್ಕಲ್ಲಿ ಸತ್ತಾದ ಕೂಡಲೇ ವೆಲ್ಲಕ್ಕಲ್ಲಿ ಸತ್ತು ಹೋಯ್ತು ಅಂತ ಬರೀತಾರೆ. ಹಾಗೆ ಏನಾಗ್ತದೆ, ನಮ್ಮದೇ ಆಸ್ಪತ್ರೆ, ಅದು ಸಾರ್ವಜನಿಕ ಆಸ್ಪತ್ರೆ, ಎಲ್ಲರ ಆಸ್ಪತ್ರೆಯನ್ನು ನಾವೇ ತೆಗೆದಾಗ ಅದು ಸತ್ತದ್ದು ನಿಜವಾಗಿ ಅಲ್ಲಿ ಅವ್ಯವಸ್ಥೆಯಿಂದ ಅಲ್ಲದಿರಬಹುದು, ಅದು ಸಾಯುವಂಥ ವ್ಯಕ್ತಿ ಬಂದು ಅಲ್ಲಿ ಸತ್ತದ್ದು. ಯಾಕೆಂದರೆ ಅವನ ದುಡ್ಡೆಲ್ಲ ಖರ್ಚಾಗಿ ಲಾಸ್ಟಿಗೆ ಅಲ್ಲಿ ಬಂದದ್ದು. ಮತ್ತೊಂದು ಈ ಸಂದರ್ಭದಲ್ಲಿ ಆಗಲೇ ಉಸ್ತುವಾರಿ ಸಚಿವರು ಹೇಳಿದರು, ಊಟ ಜಾಸ್ತಿ ಮಾಡಿದರೆ ಅದಕ್ಕೊಂದು ಇದೇ ಇದೆ, 3 ಹೊತ್ತು ಉಂಡವ 1 ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ ಅಂತೇಳಿ. ಅತಿಯಾದಂಥ ಊಟ ನಾವು ಅತಿಯಾಗಿ ತಿಂದರೆ ಕೊಬ್ಬು ಜಾಸ್ತಿಯಾಗಿ ಹಾರ್ಟಿನ ರೋಗಗಳು, ಡಯಾಬಿಟಿಸ್ ಇಂಥ ರೋಗಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ನಾನು ಇತ್ತೀಚೆಗೆ ಒಂದು ಆಯುಷ್ಮಾನ್ ಭಾರತಲ್ಲಿ ಒಬ್ಬ ತಂಬಾಕು ತಿಂದು 31 ವರ್ಷಕ್ಕೆ ಮೌತ್ ಕ್ಯಾನ್ಸರ್ ಆಗಿ ಬಂದಿದ್ದ. ಅವನು ನನಗೆ ಪರಿಚಯ ಇದ್ದ ಕಾರಣ ನನ್ನ 38 ನಂಬರ್ ಯೂರಾಲಜಿಗೆ ಬಂದ, ನನ್ನ ಸಂಬಂಧಪಟ್ಟ ನಾನು ಅವನಿಗೆ ರೆಫರಲ್ ಲೆಟ್ರನ್ನು ಸರ್ಜರಿಯವರ ಹತ್ರ ಮಾಡಿಸಿಕೊಟ್ಟೆ. ಅವನೊಂದು ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲದ ಕಾರಣ, ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ ಇಲ್ಲದ ಕಾರಣ ಪ್ರೈವೇಟ್ ಆಸ್ಪತ್ರೆಗೆ ಹೋದ. ಅವನು ಬಂದಾಗ ಅವನ ಕಡೆಯವರು ನಮ್ಮ ಹತ್ರ ಏನೂ ಇಲ್ಲ, ಅದಕ್ಕೆ ನಮಗೆ ಸಹಾಯ ಮಾಡಿ ಅಂತ ಬಂದರು. ನಾವು ಅದು ರೆಫರಲ್ ಕೊಟ್ಟು ಅವನಿಗೆ ಸರ್ಜರಿ ಆಯಿತು. ಅದು ವಿಪರೀತವಾಗಿ ಕ್ಯಾನ್ಸರ್, ತಂಬಾಕು ತಿಂದು ತಂಬಾಕಲ್ಲಿ ಏನು ಮಾಡ್ತಾರೆ ಅಂದರೆ ತಂಬಾಕನ್ನು ಇಲ್ಲಿ ಇಟ್ಬಿಡ್ತಾರೆ. ಅದು ಕ್ರೋನಿಕ್ ಇರಿಟೇಷನ್ ಆಗಿ ಇಲ್ಲಿ ದವಡೆಯ ಕ್ಯಾನ್ಸರ್ ಆಗಿ ಅವನು ಚಿಕಿತ್ಸೆ ಆದರೂ ಕೂಡ ಸತ್ತು ಹೋದ. ಅವನ ಪಕ್ಕದ ಮನೆಯವನು ಒಂದು 3 ತಿಂಗಳ ನಂತರ ನನ್ನ ಹತ್ರ ಮೀಟ್ ಆದಾಗ ನಾನು ಕೇಳಿದೆ, ಅವನಿಗೆ ಹೇಗಾಯಿತು? ಅವನು ಸತ್ತೋದ ಸರ್. ಅವನ ಉತ್ತರ ಕ್ರಿಯೆ ದಿನ ಎಲ್ಲರಿಗೆ ಆಲ್ಕೋಹಾಲ್ ಸ್ಪ್ರೆಡ್ ಕೊಟ್ಟರಂತೆ. ನಾನು ಕೇಳಿದೆ, ಆವಾಗ ಬಂದಾಗ ಏನೂ ಇಲ್ಲ ಅಂತ ಹೇಳಿದವರು ಹೇಗೆ ಆಲ್ಕೋಹಾಲ್ ಕೊಟ್ಟರು ಅಂತ. ಅದಕ್ಕೆ ಮನೆಯವರು ನಾನು ಕೇಳಿದಾಗ ಹೇಳೋದು, ಅವರು ಕುಡಿದು ಸತ್ತದ್ದು, ಅದಕ್ಕೆ ಅವರ ಆತ್ಮಶಾಂತಿಗೆ ಎಲ್ಲರಿಗೆ ಆಲ್ಕೋಹಾಲ್ ಕೊಟ್ಟದ್ದು. ಸೊ ಹಾಗಾಗಿ ಇಂಥ ಒಂದು ಪ್ರವೃತ್ತಿಯನ್ನು ನಾವು ಕಡಿಮೆ ಮಾಡಬೇಕು. ಇದು ನಾನು ನನ್ನ ಇದರಿಂದ ಹೇಳ್ತಾ ಅಲ್ಲ, ಇಂಥ ಅನೇಕ ರೋಗಿಗಳು ನಮಗೆ ಬಹುಶಃ ಉಸ್ತುವಾರಿ ಸಚಿವರ ಅವರ PAಗಳ ಫೋನ್ ಬರ್ತಾ ಇರ್ತದೆ ಎಲ್ಲರಿಗೆ, ಇವರಿಗೆ ಬೆಡ್ ಕೊಡಿ, ICU ಕೊಡಿ. ನಾನು DMO ಹತ್ರ ಹೇಳಿದೆ, ನೀವು 5 ಬೆಡ್ ಇದ್ದದನ್ನು 10 ICU ಮಾಡಿದಿರಿ, ಇನ್ನು 100 ICU ಮಾಡಲಿಕ್ಕೆ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಅಂತೇಳಿ. ನಾನು ಹೇಳಿದೆ, 100 ಅಲ್ಲ, ನೀವು 1000 ಮಾಡಿದರೂ ವೆಲ್ಲಕ್ಕಲ್ಲಿ ICUದು ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಯಾಕೆಂದರೆ ಅದಕ್ಕೆ ಜನ ಬರ್ತಾ ಇರ್ತಾರೆ, ಆಂಧ್ರದಿಂದ ಬರ್ಬೋದು, ಮತ್ತೆ ಆಂಧ್ರ ತಮಿಳುನಾಡಿಂದ. ಮತ್ತೊಂದು ಈ ಸಂದರ್ಭದಲ್ಲಿ ನಾನು ಉಸ್ತುವಾರಿ ಸಚಿವರ ಬಗ್ಗೆ, ಬಹುಶಃ ವೆಲ್ಲಕ್ಕಲ್ಲಿ ಸುಮಾರು 45 ವರ್ಷದಲ್ಲಿ ಯಾವುದೇ ಬಿಲ್ಡಿಂಗ್ ಆಗಿರಲಿಲ್ಲ. ಬಹುಶಃ ನಮ್ಮ ಖಾದರ್ ಅವರು ಒಂದು ಬಿಲ್ಡಿಂಗನ್ನು, ಸುಮಾರು 25 ಕೋಟಿಯ ಬಿಲ್ಡಿಂಗನ್ನು ಹೊಸದಾಗಿ ಈಗ ಮಾಡಿದ್ದಾರೆ. ಜೊತೆಗೆ ಅವರು ಉಳ್ಳಾಲದಲ್ಲಿ ಕೂಡ ಮಾಡಿದ್ದಾರೆ. ಉಳ್ಳಾಲದಲ್ಲಿ ಸುಮಾರು 15 ಕೋಟಿಯ ಉಳ್ಳಾಣ ಅವನು ಉಸ್ತುವಾರಿ ಸಚಿವರಾದ. ಯಾಕೆಂದರೆ ಯಾರ್ಯಾರು ಆರೋಗ್ಯ ಸಚಿವರಾಗಿದ್ದಾರೆ, ರಾಮುಲು ಆರೋಗ್ಯ ಸಚಿವರಾದಾಗ ರಾಯಚೂರಲ್ಲಿ ಒಂದು ಒಪ್ಪೇಕಂತ ಆಸ್ಪತ್ರೆಯನ್ನು, ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿದ್ರು. ಅದೇ ರೀತಿಯಾಗಿ ಇವರು ಒಂದು ಭವಿಷ್ಯವನ್ನು ಇಟ್ಕೊಂಡು, ಬಹುಶಃ ಬ್ರಿಟಿಷರು ಕಟ್ಟಿದ್ದು ಬಿಟ್ಟರೆ ಅಲ್ಲಿ ವೆಲ್ಲಕ್ಕಲ್ಲಿ ಯಾವುದೇ ಬಿಲ್ಡಿಂಗ್ ಆಗಿರಲಿಲ್ಲ. ಹಾಗಾಗಿ ಇವರು ವಿಶೇಷ ಮುತುವರ್ಜಿ ವಹಿಸಿ ಸುಮಾರು 25 ಕೋಟಿಯ ಬಿಲ್ಡಿಂಗ್ ಈಗಾಗಲೇ ಎಲ್ಲ ರೆಡಿ ಆಗ್ತಾ ಇದೆ. ಈಗ ಮತ್ತೆ 30 ಕೋಟಿದ್ದು ಬಹುಶಃ ಮತ್ತೆ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿಮಗೆ ದೇವರು ಇನ್ನಷ್ಟು ಆ ವೆಲ್ಲಕ್ಕನ್ನು ಅಭಿವೃದ್ಧಿ ಮಾಡುವಂಥದ್ದು. ಯಾಕೆಂದರೆ ಇದು ಜನಸಾಮಾನ್ಯರ ಆಸ್ಪತ್ರೆ. ಯಾಕೆಂದರೆ ಹೆಚ್ಚಿನವರ ಆರೋಪ ಇದೆ, ಇಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾ ಇಲ್ಲ, ಮತ್ತು ಇದನ್ನು ಉದ್ಧಾರ ಮಾಡ್ತಾ ಇಲ್ಲ, ಯಾಕೆಂದರೆ ಪ್ರೈವೇಟ್ ಲಾಬಿ ಇದೆ ಅಂತ. ಹಾಗಾಗಿ ಆ ಎಲ್ಲದರ ನಡುವೆ ನೀವು ಇಂಥ ಕೆಲಸವನ್ನು ಮಾಡಿದ್ದಕ್ಕೆ ನಿಮಗೆ ಅಭಿನಂದಿಸ್ತಾ, ಜೊತೆಗೆ ಇಂಥ ಈ ಚಿತ್ತರಂಜನ್ ಬೋಲಾರವರ ವಿಶೇಷ ಆಸಕ್ತಿಯಿಂದ, ಅದರಲ್ಲಿರುವಂಥ ಎಲ್ಲ ನಿರ್ದೇಶಕರ ವಿಶೇಷ ಆಸಕ್ತಿಯಿಂದ 25ನೇ ಕ್ಯಾಂಪ್ ನಡೀತಾ ಇದೆ. ಒಂದು ಸಂಘಕ್ಕೆ 1 ವರ್ಷ ಜಾಸ್ತಿ ಆದರೆ 1 ವರ್ಷ ಆಯುಷ್ ಜಾಸ್ತಿ ಆದಾಗೆ, ಒಬ್ಬ ಮನುಷ್ಯನಿಗೆ 1 ವರ್ಷ ಜಾಸ್ತಿ ಆದರೆ ಅವನು ಸಾವಿಗೆ 1 ವರ್ಷ ಹತ್ತಿರ ಆದಾಗೆ. ಹಾಗಾಗಿ ಈ ಸಂಘ ಸಂಸ್ಥೆ ಇನ್ನಷ್ಟು ಆಯುಷ್ ವೃದ್ಧಿಯಾಗಲಿ, 106 ಕ್ಯಾಂಪ್ಗಳನ್ನು ಮಾಡಲಿ ಅಂತ ಆಶಿಸುತ್ತಾ, ಜೊತೆಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಚಿತ್ತರಂಜನ್ ವಿಶೇಷವಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ. ನನಗೆ 2-3 ದಿವಸದ ಹಿಂದೆ ಹೀಗೆ ಒಂದು ಕೋಟೆಕಾರಲ್ಲಿ ಆರೋಗ್ಯ ಉಚಿತ ಚಿಕಿತ್ಸಾ ಶಿಬಿರ ಇದೆ, ನೀವು ಬರಬೇಕು ಅಂತ ಹೇಳುವಾಗ ನಾನು ನನ್ನನ್ನು ಒಪ್ಪಿಕೊಂಡೆ. ಯಾಕೆಂದರೆ ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷನಾದ ಬಳಿಕ ನಾನು ಮೊದಲು ಆದ್ಯತೆ ಕೊಟ್ಟದೇ ಆರೋಗ್ಯ ಕ್ಷೇತ್ರಕ್ಕೆ. ಯಾಕೆಂದರೆ ನಮ್ಮಲ್ಲಿ ಸಾಧಾರಣ 500ಕ್ಕಿಂತ ಹೆಚ್ಚು ಪತ್ರಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ.
ಪತ್ರಕರ್ತರು ಕೂಡ ಅವರ ಜೀವನ ಶೈಲಿ ಗೊತ್ತಿದೆ, ಯಾವ ಹೊತ್ತಿಗೆ ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸದಾ ಕೂಡ ಮಾನಸಿಕ ಒತ್ತಡ ಅವರ ಮೇಲಿದೆ. ಹಾಗಾಗಿ ಪತ್ರಕರ್ತರು ಕೂಡ ಆರೋಗ್ಯವಂತರಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವೇ ನಿತ್ಯ ಒಂದು ವಿಶ್ವವಿದ್ಯಾನಿಲಯದೊಟ್ಟಿಗೆ ಅವರ ಸಹಯೋಗದಲ್ಲಿ ಇವತ್ತು ನಮ್ಮ 115 ಪತ್ರಕರ್ತರಿಗೆ ನಾವು ಉಚಿತ ಆರೋಗ್ಯ ಕಾರ್ಡನ್ನು ನೀಡುವ ಮೂಲಕ ಇವತ್ತು ಅವರಿಗೆ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಕೂಡ ಬೆರಳಕಟ್ಟೆಯ ನಿತ್ಯ ವಿದ್ಯಾಸಂಸ್ಥೆಯವರು ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ಪತ್ರಕರ್ತರು ಏನಾದರೂ ಅವರ ವೃತ್ತಿಯಲ್ಲಿರುವಾಗ ಅವರು ತೊಂದರೆ ಆದಲ್ಲಿ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಒಂದು ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಇವತ್ತು ಪತ್ರಕರ್ತರ ಸಂಘದ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ಬಿನಲ್ಲಿ ಒಂದು ಮೀಡಿಯಾ ಹೆಲ್ತ್ ಕ್ಲಿನಿಕನ್ನು ಮಾಡಿದ್ದಾರೆ. ಮಾಧ್ಯಮದವರು ಯಾವುದೇ ಸಂದರ್ಭದಲ್ಲಿ ಅವರ ಕುಟುಂಬದವರ ಒಟ್ಟಿಗೆ ಬಂದು ಅಲ್ಲಿ ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ಬೋದು. ನಾವು ಈ ಒಂದು ಮೀಡಿಯಾ ಕ್ಲಿನಿಕನ್ನು ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟೋ ಜನ ಪತ್ರಕರ್ತರವರ ಫ್ಯಾಮಿಲಿ ಒಟ್ಟಿಗೆ ಬಂದು ಶುಗರ್ BP ಟೆಸ್ಟ್ ಮಾಡುವಾಗ ಅವರಿಗೆ ಗೊತ್ತೇ ಇರಲಿಲ್ಲ ನನಗೆ ಶುಗರ್ ಇತ್ತು, BP ಇತ್ತು ಅಂತೇಳಿ. ಮತ್ತೆ ಅವರು ವೈದ್ಯರ ಸಲಹೆ ಮೇರೆಗೆ, ಈಗ ವೈದ್ಯಕೀಯ ಸಲಹೆ ಮೇರೆಗೆ ಒಂದು ಔಷಧಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಒಂದು ಸಾರ್ವಜನಿಕ ಒಂದು ವಲಯಗಳಲ್ಲಿ ಈ ರೀತಿಯ ಆರೋಗ್ಯ ಶಿಬಿರಗಳು ಆಗುವುದರಿಂದ ಇವತ್ತು ಊರಿನ ಜನರಿಗೆ ಭಾಳಷ್ಟು ಸಹಾಯ ಆಗ್ತದೆ. ಮತ್ತು ತುಂಬ ಜನ ಇವತ್ತು ಏನು ಮಾಡ್ತಾರೆ, ದುಡ್ಡು ಮಾಡಲಿಕ್ಕೆ ಬೇಕಾಗಿ ತಮ್ಮ ಸಮಯವನ್ನು ತುಂಬ ವ್ಯಯ ಮಾಡ್ತಾರೆ, ಆದರೆ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. ಅವರಿಗೆ ಪ್ರಾಯ ಆದಂತೆ ಜಾಸ್ತಿ ರೋಗಗಳು ಬರ್ತದೆ. ಅವರು ಇಷ್ಟು ವರ್ಷ ದುಡಿದ ಹಣವನ್ನೆಲ್ಲ ಖರ್ಚು ಮಾಡಲಿಕ್ಕೆ ಅವರು ವಹಿಸ್ತಾರೆ. ಹಾಗಾಗಿ ಇವತ್ತೇನು ನಾವು ಸಂಪಾದನೆಯನ್ನು ಮಾಡ್ತೇವೆ ಅಷ್ಟೇ ಒಂದು ಸಂಪಾದನೆಯನ್ನು ನಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನ ಕೊಟ್ಟರೆ ನಾವು ಕೊನೆಯವರೆಗೂ ಕೂಡ ಈಗ ಒಂದು 50-60 ವರ್ಷದವರೆಗೂ ಕೂಡ ಆರೋಗ್ಯವಂತರಾಗಿ ಇರ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಈ ಒಂದು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮುಖ್ಯವಾಗಿ ಈ ರೀತಿಯ ಒಂದು ಸಾರ್ವಜನಿಕ ಇವತ್ತು ಉಚಿತ ಆರೋಗ್ಯ ಶಿಬಿರಗಳು ನಡೆಯುವ ಸಂದರ್ಭಗಳಲ್ಲಿ ಊರಿನ ಜನತೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿದೆ. ನಾವು ಕೂಡ ಪತ್ರಕರ್ತರ ಸಂಘದ ವತಿಯಿಂದ ನಾವು ಕುತ್ಲೂರಲ್ಲಿ ಒಂದು ಗ್ರಾಮ ವಾಸ್ತವ್ಯ ಮಾಡಿದ ಸಂದರ್ಭದಲ್ಲಿ ಸಚಿವ UT ಖಾದರ್ ಅವರ ಗ್ರಾಮ ವಾಸ್ತವ್ಯಕ್ಕೆ ಬಂದಿದ್ದರು. ನಾವಲ್ಲಿ AJ ಆಸ್ಪತ್ರೆಯ ಒಂದು ಸಹಯೋಗದೊಂದಿಗೆ ಅಲ್ಲಿ ನಾವು ಉಚಿತ ವೈದ್ಯಕೀಯ ಶಿಬಿರವನ್ನು ಮಾಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಅವರು ಕೂಡ ಇದಕ್ಕೆ ಆರೋಗ್ಯ ಶಿಬಿರಕ್ಕೆ ಬಂದಿದ್ದರು. ನಾವು ಆ ಸಂದರ್ಭದಲ್ಲಿ ಸುಮಾರು 800 ಮಂದಿಗೆ ನಾವು ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಶಿಬಿರವನ್ನು ಮಾಡಿಸಿದ್ದೆವು. ಸುಮಾರು 400ಕ್ಕೂ ಹೆಚ್ಚು ಮಂದಿಗೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗಿತ್ತು. ಹಾಗಾಗಿ ಈ ರೀತಿಯ ಶಿಬಿರಗಳು ಪ್ರತಿ ಗ್ರಾಮದಲ್ಲಿ ಕೂಡ ಇವತ್ತು ಜಿಲ್ಲಾ ಆರೋಗ್ಯ ಇಲಾಖೆಯವರಿಗೆ ಸಾಕಷ್ಟು ಅನುದಾನ ಇದೆ. ಅಲ್ಲಿ ನಾವು ನೋಡಿದರೆ ಇವತ್ತು ಕನ್ನಡಕ ಬೇಕಾದರೆ ಕನ್ನಡಕ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡ್ತಾರೆ. ಬೇರೆ ಔಷಧಿಗಳು ಬೇಕಾದಲ್ಲಿ ಕೂಡ ಅವರು ಮಾಡ್ತಾರೆ. ಇದರೊಟ್ಟಿಗೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆರೋಗ್ಯ ಸಚಿವರಾದ ಬಳಿಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವೆನ್ಲಾಕ್ ಅಂತ ಮಾತ್ರ ಅಲ್ಲ, ತುಂಬ PHC ನಾನು ಮೊನ್ನೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗುವಾಗ ಅವರು ಹೇಳಿದರು, ಖಾದರ್ ಅವರು ಬಂದ ಮೇಲೆ ಕೆಲವು ಆಸ್ಪತ್ರೆಗಳಲ್ಲಿ ಒಂದು ECG ಟೆಸ್ಟ್ ಮಿಷನ್ಗಳನ್ನು ಕೂಡ ಇವತ್ತು ಪೂರೈಕೆ ಮಾಡಿದೆ. ಇವತ್ತು ಹಾರ್ಟ್ ಅಟ್ಯಾಕ್ ಏನು ಒಂದು ಹೃದ್ರೋಗ ಇದೆ, ಅದು ಹೆಚ್ಚು ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಅರಿವು, ಕ್ಯಾನ್ಸರ್ ಬಗ್ಗೆ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮ ಇಂಥ ವೈದ್ಯಕೀಯ ಶಿಬಿರದ ಸಂದರ್ಭಗಳಾದರೆ ಮತ್ತಷ್ಟು ಇವತ್ತು ಕ್ಯಾನ್ಸರ್ ಮತ್ತು ಒಂದು ಹಾರ್ಟ್ ಅಟ್ಯಾಕ್ನಿಂದ ಸಾಕಷ್ಟು ಮಂದಿ ಇವತ್ತು ಕೊನೆಯುಸಿರನ್ನು ಎಳೀತಾ ಇದ್ದಾರೆ. ಅಂಥವರಿಗೆ ಕೂಡ ನಾವು ಈ ಒಂದು ಶಿಬಿರದ ಮೂಲಕ ಅವರಲ್ಲಿ ಕೂಡ ಜಾಗೃತಿ ಮಾಡುವ ಕಾರ್ಯಕ್ರಮವನ್ನು ಮಾಡುವ ಅಗತ್ಯವಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಚಿತ್ತರಂಜನ್ ಮತ್ತು ಅವರ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಮುಖ್ಯವಾಗಿ ಇವತ್ತು ಎಷ್ಟೇ ಬಿಸಿ ಇದ್ದರೂ ಕೂಡ ಖಾದರ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗದೆ ಅಲ್ಲಿಯ ಜನರನ್ನು ಭೇಟಿಯಾಗದೆ ಅವರು ಹೋಗುವುದಿಲ್ಲ. ಇವತ್ತು ಹೇಳ್ತಾ ಇದ್ರು, ಒಂದು ಮದುವೆ ಮನೆಗೆ ಅವರು ರಾತ್ರಿ 1 ಗಂಟೆಗೆ ಹೋಗಿದ್ರು ಅಂತ. ಆಗ ಅವರ ಪೊಲೀಸ್ ಬೆಂಗಾಲ್ ವಾಹನ ಒಂದು ಸೌಂಡ್ ಕೇಳಿ ಮನೆಯವರು ಹೆದರಿದ್ರಂತ, ಏನು ಆಂಬುಲೆನ್ಸ್ ಬಂದಿದೆ ರಾತ್ರಿ ಅಂತ. ನೋಡುವಾಗ ಆರೋಗ್ಯ ಸಚಿವರು ಉಸ್ತುವಾರಿ ಸಚಿವರು ಅಷ್ಟೊತ್ತಿಗೆ ಬಂದು ಅವರು ಅವರ ಮನೆಗೆ ಬಂದು ಅವರಿಗೆ ವಿಶ್ ಮಾಡುವಂಥ ಒಬ್ಬರು ನಮ್ಮ ಅಪರೂಪದ ಸಚಿವರಿದ್ದರೆ ಅವರು ಖಾದರ್ ಅವರು. ಯಾಕೆಂದರೆ ಇವತ್ತು ನಾವು ಪತ್ರಕರ್ತರಾಗಿ ಹೇಳಲೇಬೇಕು, ಖಾದರ್ ಅವರು ಒಂದು ದಿವಸಕ್ಕೆ ಸುಮಾರು 1000 ಕಿಲೋಮೀಟ್ರ್ ಕೂಡ ಅವರ ಇದರಲ್ಲಿ ಓಡಾಡಿದ್ದೆ, ಕ್ಷೇತ್ರದಲ್ಲಿ ಓಡಾಡಿದ್ದೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ಭೂಕುಸಿತ ಆಗಿರುವಾಗ ಅವರು ಸಾಧಾರಣ
ನಮಗೆ ಬಂದ ಮಾಹಿತಿಯ ಪ್ರಕಾರ ಸುಮಾರು 1,000 ಕಿಲೋಮೀಟರ್ ಒಂದು ದಿನ ಅವರು ಪ್ರಯಾಣವನ್ನು ಬೆಳೆಸಿದರು. ಎಲ್ಲ ಕ್ಷೇತ್ರಕ್ಕೆ ಹೋಗಿ, ಅದರಲ್ಲೂ ಮಡಿಕೇರಿಗೆ ಹೋಗಿ, ಆ ಬಳಿಕ ಶಿರಾಡಿಗೆ ಹೋಗಿ, ಮತ್ತು ಚಾರ್ಮಾಡಿ ಘಾಟಿಗೆ ಹೋಗಿ ಅಲ್ಲಿಯ ಭೂಕುಸಿತ ಮತ್ತು ಅಲ್ಲಿಯ ಜನರ ಸಮಸ್ಯೆಯನ್ನು ಅರಿತುಕೊಂಡು, ಹಾಗಾಗಿ ಅವರಿಗೆ ಇವತ್ತು ಯಾವುದೇ ರೋಗ ಇಲ್ಲ. ಯಾಕಂದರೆ ಅವರು ಸದಾ ಚಟುವಟಿಕೆಗೆ ಮತ್ತು ಕ್ರಿಯಾಶೀಲರಾಗಿರೋರು. ಹಾಗಾಗಿ ಅವರಿಗೂ ಕೂಡ ಇನ್ನಷ್ಟು ದೇವರು ಆಯುಷ್ಯ. ಕಾರ್ಯಕ್ರಮಕ್ಕೆ ನಮಗೆ ದೇವರುಗಳು ಬರಬೇಕು. ಎಲ್ಲ ಕ್ಷೇತ್ರದ ದೇವರುಗಳನ್ನು ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಇಂದು ಕಾರ್ಯಕ್ರಮ ಉದ್ಘಾಟಿಸಿದಂತಹ ನಮ್ಮ ಹಿತೈಷಿಗಳು ಆದಂತಹ ಸನ್ಮಾನ್ಯ UT ಖಾದರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ವೈದ್ಯರುಗಳೇ ಹಾಗೂ ನಿರ್ದೇಶಕರುಗಳೇ, ನಮ್ಮ ಎಲ್ಲ ಸಂಘದ ಅಭಿಮಾನಿ ಬಂಧುಗಳೇ, ಸದಸ್ಯರೇ, ಬಂದಂಥ ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾನು ನೇರವಾಗಿ ಈ ಒಂದು ಸಮಾರಂಭದ ಮುಖ್ಯ ಕಾರ್ಯಕ್ರಮ ಗೌರವಿಸುವಂಥ ಕಾರ್ಯಕ್ರಮ ವೈದ್ಯರುಗಳನ್ನು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಆದರೂ ಕೂಡ ಒಂದು ಮಾತು ಹೇಳಬೇಕು. ಖಾದರ್ರ ಬಗ್ಗೆ ಇಂಡಜಿ ಅವರು ಹೇಳಿದರು, ಆತ್ಮಶಕ್ತಿ ಪತ್ರಿಕೆಯ ದಶಮಾನೋತ್ಸವ ಕಾರ್ಯಕ್ರಮ ನಡೆಯುವಾಗ ಅಂದು ಕಾರ್ಯಕ್ರಮಕ್ಕೆ UT ಖಾದರ್ರನ್ನು ಕರೆದಿದ್ದೆವು. ಆದರೆ ಕಾರ್ಯಕ್ರಮ 8:30ಕ್ಕೆ ಸಮಾರಂಭ ಮುಗಿದಿತ್ತು. ನಮ್ಮ ಬೆಳಿಗ್ಗೆ ಸಂಜೆ ತನಕ ಕಾರ್ಯಕ್ರಮ ಇತ್ತು. ಆದರೆ 8:30ಕ್ಕೆ ಖಾದರ್ ಅವರಿಂದ ಕಾಲ್ ಬಂತು, ನಾನೀಗ ಬರ್ತಾ ಇದ್ದೇನೆ, ನಿಮಗೆ ನಾವೇಳೆ ಕಾರ್ಯಕ್ರಮ ಆಗಿದೆ, ಆದರೆ ನಾನು ಕಾರ್ಯಕ್ರಮಕ್ಕೆ ಬರೆದಿದ್ರು ಕೂಡ ನಾವು ನಿಮ್ಮನ್ನು ಭೇಟಿ ಆಗಬೇಕಂತ ಬಂದಿದ್ದಾರೆ. ಅವರ ಒಂದು ಆ ಕಾರ್ಯವೈಖರಿಗೆ ನಾನು ಅವರನ್ನು ಅಭಿನಂದಿಸ್ತೇನೆ. ಆತ್ಮಶಕ್ತಿ ಸಹಕಾರಿ ಸಂಘವು ಕಳೆದ 24 ಶಿಬಿರಗಳಲ್ಲಿ ವಿವಿಧ ಆಸ್ಪತ್ರೆಗಳ ಮೂಲಕ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಬಂದಿದೆ. ಮುಖ್ಯವಾಗಿ ಆ ಕಾರ್ಯಕ್ರಮದಲ್ಲಿ ಜೋಡಿಸುವಂತಹ ವೈದ್ಯರುಗಳು ಆಗಲಿ, ಸಿಬ್ಬಂದಿಗಳಾಗಲಿ, ಅವರವರ ತಮ್ಮ ದೈನಂದಿನ ಒಂದು ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಶಿಬಿರದಲ್ಲಿ ಭಾಗವಹಿಸುವುದು ನಿಜವಾಗಿ ಅವರನ್ನು ಮೆಚ್ಚಲೇಬೇಕು. ಈ ಒಂದು ಸಂದರ್ಭದಲ್ಲಿ ಅವರು ಗೌರವಿಸುವ ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಯಾರೇ ಕೇಳಿದ್ರು ಕೂಡ ಆದಿತ್ಯವಾರ ಹೇಳಿದ ಕೂಡಲೇ ಸಭೆ ಸಮಾರಂಭ ಅಥವಾ ವೈದ್ಯರುಗಳಿಗೆ ಕೇಳಿದರೆ ಆದಿತ್ಯವಾರ 1 ದಿವಸ ಮಾತ್ರ ಅವರಿಗೆ ಫ್ರೀ ಆಗಿರುವಂಥದ್ದು. ಆ ಸಮಯವನ್ನು ಕೂಡ ಸಾಮಾಜಿಕ ಸೇವೆಗೆ ಅವರು ತೊಡಗಿಸಿಕೊಳ್ತಾರೆ ಹೇಳಿದ್ರೆ ಅದು ನಿಜವಾಗಿ ಮೆಚ್ಚತಕ್ಕಂಥ ವಿಷಯ. ಅಂತ ಒಂದು ಟ್ರಸ್ಟ್ ಅನ್ನು ಹೊರಗಡೆ ತಗೊಂಡಾಗ ಅದಕ್ಕೆ ಸುಮಾರು 1,000 ರೂಪಾಯಿ ತಗೊಳ್ಳುವಂಥ ಟ್ರಸ್ಟ್ ಅನ್ನು ಉಚಿತವಾಗಿ ನಮ್ಮ ಶಿಬಿರಗಳೇ ಆಯೋಜಿಸಿದಂಥ ಡಾಕ್ಟರ್ ಸದಾನಂದ ಪೂಜಾರಿ ಅವರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಿ ನಮ್ಮ ಆದ್ಯ ಕರ್ತವ್ಯ. ಅವರ ವೇದಿಕೆಯ ಗೌರವದ ವೇದಿಕೆ ಮುಂದೆ ಬರಬೇಕು ಅಂತ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯ ಶಿಕ್ಷಣ ಮುಗಿಸಿ ಹಲವಾರು ಆಸ್ಪತ್ರೆಗಳ ತನ್ನ ನಲ್ಲಿ ಸೇವೆಯನ್ನು ಸಲ್ಲಿಸಿ ತದನಂತರ ತನ್ನ ನಿವೃತ್ತಿ ಜೀವನದಲ್ಲಿ ಮಾತಾ ಅಮೃತಾನಂದಮಯಿ ಮಠದ ಒಂದು ಸೇವಾ ಕೈಂಕರ್ಯದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದವರು ಡಾಕ್ಟರ್ ಸುಚಿತ್ರಾ ಇವರು. ಅವರನ್ನು ಕೂಡ ನಾನು ವೇದಿಕೆ ಮುಂದಿನ ಆಸನದಲ್ಲಿ ಕೂತ್ಕೊಳ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಮತ್ತೊಂದು ವೈದ್ಯರಾದಂತಹ ಆಯುಷ್ ಇಲಾಖೆಯಲ್ಲಿ ವೈದ್ಯಾಧಿಕಾರಿಯಾಗಿ, ಜಿಲ್ಲಾ ಆಯುಷ್ ಅಧಿಕಾರಿಯಾಗಿ ಮಾತಾ ಅಮೃತಾನಂದಮಯಿ ಮಠದ ಒಂದು ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡವರು ಡಾಕ್ಟರ್ ದೇವದಾಸ್ ಇವರು. ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ಕೂತ್ಕೊಳ್ಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ವೈದ್ಯರು ಡಾಕ್ಟರ್ ಲಕ್ಷ್ಮೀನಾರಾಯಣ ಸೌಂದೆ ಇವರು. ವೀರಪ್ಪಯ್ಯ ದಂತ ವೈದ್ಯಕೀಯ ಕಾಲೇಜಿನ ಒಂದು ವೈದ್ಯರು. ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವು ಕಾರ್ಯಕ್ರಮ ಜೋಡಿಸಿದ್ದಾರೆ. ಅವರನ್ನು ಕೂಡ ನಾವು ಗೌರವಿಸಿ ನಮ್ಮ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ಇವರೆಲ್ಲರನ್ನು ಸನ್ಮಾನಗೊಳಿಸಲಿಕ್ಕೆ ಈ ಉಚಿತ ಶಿಬಿರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ವೈದ್ಯರುಗಳು ಭಾಗವಹಿಸುವುದು ತುಂಬ ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ ನಮಗೆ ಸಿಗುವಂಥ ಒಂದು ಆದಿತ್ಯವಾರದ ಈ ಒಂದು ಬಿಡುವಿನ ಸಮಯವನ್ನು ಈ ಒಂದು ಶಿಬಿರ ಹೇಳಿದ್ರೆ ಅದು ಬೆಳಿಗ್ಗೆ ಮುಗಿಯುವುದಿಲ್ಲ. ಆದಿತ್ಯವಾರ ಬೆಳಿಗ್ಗೆ ಅವರು 7-8 ಗಂಟೆಗೆ ಇಲ್ಲಿ ಹೊರಟು ಸುಮಾರು ಸಂಜೆ ತನಕ, ಯಾಕಂದ್ರೆ ಮನೆಗೆ ಸೇರೋ ಸಂಜೆ ಆಗ್ತದೆ, ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತಾರೆ. ಇಂಥ ವೈದ್ಯರುಗಳು ತಮ್ಮ ಜೀವನದ ಮುಡಿಪಾದ ಸಮಯವನ್ನು ಈ ಒಂದು ವೈದ್ಯಕೀಯ ಜನರ ಸೇವೆಗೆ ತೊಡಗಿಸಿಕೊಂಡದ್ದು ನಮಗೆಲ್ಲ ಹೆಮ್ಮೆ ವಿಚಾರ. ಮೊದಲಿಗೆ ಲಕ್ಷ್ಮೀನಾರಾಯಣ ಸ್ವಾಮಿ ಅವರಿಗೆ ಗೌರವ ಅರ್ಪಣೆ ಆಯಿತು. ಹಾಗೆ ನಮ್ಮ ಡಾಕ್ಟರ್ ದೇವದಾಸ್ ಅವರು ಆಯುರ್ವೇದ ತಜ್ಞರಾಗಿ ಇದೀಗ ಉಳ್ಳಾಲದಲ್ಲಿ ಪರಿಸರದಲ್ಲಿ ತನ್ನ ಕ್ಲಿನಿಕ್ ಅಂತ ತೆಗೆದು ಜನಸೇವೆ ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ನಮ್ಮ ಖಾದರ್ ಸಚಿವರು ಗೌರವಿಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ಡಾಕ್ಟರ್ ಸದಾನಂದ ಪೂಜಾರಿ ಅವರು ನೀವು ಈಗಾಗಲೇ ಹೇಳಿದರು, ನಾವು ನಮ್ಮ ಒಂದು ಸಂಸ್ಥೆ ಮೂಲಕ ಎಷ್ಟೋ ವೈದ್ಯರುಗಳನ್ನು ಕೂಡ ನಾವು ಅಲ್ಲಿ ಕಳಿಸಿಕೊಟ್ಟಿದ್ದೇವೆ. ಕಳಿಸಿಕೊಟ್ಟಾಗ ಅವರಿಗೆ ವಿಶಿಷ್ಟ ರೀತಿಯಲ್ಲಿ ಸೇವೆಯನ್ನು ಒದಗಿಸಿದಂತಹ ವೈದ್ಯರು ಡಾಕ್ಟರ್ ಸದಾನಂದ ಪೂಜಾರಿ ಅವರು
ಹಾಗೆ ಡಾಕ್ಟರ್ ಸುಚಿತ್ರ ಅವರು ನಮ್ದು ಯಾವುದೇ ಒಂದು ಕಾರ್ಯಕ್ರಮ ಶಿಬಿರ ಆಗಲಿ ನಮ್ಮೊಂದಿಗೆ ಈ ಕಳೆದ 24 ಶಿಬಿರಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತೊಡಗಿಸಿಕೊಂಡು ಶಿಬಿರದಲ್ಲಿ ಸುಮಾರು 10ಕ್ಕೂ ಮಿಕ್ಕಿ ಶಿಬಿರಗಳನ್ನು ನಾವು ಮಾತಾ ಅಮೃತವನ್ನು ನಮ್ಮ ಈ ಒಂದು ಶಿಬಿರಗಳನ್ನು ಆಯೋಜಿಸಬೇಕಾದ್ರೆ ಅದರಲ್ಲಿ ಬರುವಂತಹ ಶಿಬಿರದ ಆಯೋಜಕರು ಮುಖ್ಯವಾಗಿ KMC ಆಸ್ಪತ್ರೆಯ ಹರ್ಬರ್ಟ್ ಮರಿಯೋ ಪಿರೇರಾ ಇವರು ವೇದಿಕೆ ಬರಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಏನಪ್ಪಾಯ ಆಸ್ಪತ್ರೆಯ ಶ್ರೀ ಭರತ್ ಕುಮಾರ್ ಇವರು ಕೂಡ ವೇದಿಕೆ ಬರಬೇಕು. ಹಾಗೆ ನಮ್ಮ ಪ್ರಸಾದ್ ನೇತ್ರಾಲಯದ ಸೈಯದ್ ಇವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವರು PROಗಳಾದರೂ ಕೂಡ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಜನರಿಗೆ ಸೇವೆಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ತಮ್ಮ ಅಮೂಲ್ಯ ಸಮಯವನ್ನು ಈ ಸಾಮಾಜಿಕ ಸೇವೆ ತೊಡಗಿಸಿಕೊಂಡದಕ್ಕೆ ಅವರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಶ್ರೀಮತಿ ಪೂರ್ಣಿಮಾ ಯೋಗೇಶ್ ಇವರು ನಿರಂತರವಾಗಿ ನಮ್ಮ ಶಿಬಿರಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಶ್ರೀ ಸತ್ಯರಾಜ್ ಪೂಜಾರಿ, ಹಾಗೆ ಶ್ರೀಯುತ ಗೋಪಾಲ್ ಇವರು ನಮ್ಮ ಟ್ರಸ್ಟಿ ಕೂಡ ಹೌದು ಸಂಸ್ಥೆಯ. ಹಾಗೆ ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವವರು ಚಾಲಕರು ಶ್ರೀ ದಾಮೋದರ್ ಕೋಟೆ ಅವರು ಚಾಲಕರಾದರೂ ಕೂಡ ಎಲ್ಲ ಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತಾರೆ. ದಾಮೋದರ್ ಕೋಟೆಯವರು ಹಾಗೆ ಲಯನ್ಸ್ ಕ್ಲಬ್ ಮಂಗಳದೇವಿ ಇವರು ಇದರ ಅಧ್ಯಕ್ಷರು ಕೂಡ ವೇದಿಕೆ ಬರಬೇಕು. ಹಾಗೆ ನಮ್ಮೊಂದಿಗೆ ಜೋಡಿಸಿಕೊಂಡಂತಹ ಬಿಲ್ಲವ ಸೇವಾ ಸಮಾಜ ಕಂಕನಾಡಿಗರೊಡಿ ಇದರ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು. ಹಾಗೆ ಕೊರಗಜ್ಜೆ ಸೇವಾ ಸಮಿತಿ ಅಧ್ಯಕ್ಷರು ಇಲ್ಲಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು. ಹಾಗೆ ಕಾವೂರು ಬಿಲ್ಲವ ಸಂಘದ ಅಧ್ಯಕ್ಷರಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಜಪಿನ ಮಗರು ಇದರ ಅಧ್ಯಕ್ಷರು ಕೂಡ ವೇದಿಕೆ ಬರಬೇಕು. ಸುಕ್ಕದಕಟ್ಟೆ ನಿರಂಜನ ಸ್ವಾಮಿ ಕಾಲೇಜ್ ಸಂಸ್ಥೆಯವರಿದ್ರು ಕೂಡ ಅವರು ಕೂಡ ವೇದಿಕೆ ಬರಬೇಕು. ಕಟ್ಟೆ ಫ್ರೆಂಡ್ಸ್ ಮುಡಿಪು ಇದರ ಅಧ್ಯಕ್ಷರಿದ್ರೆ ಅವರು ಕೂಡ ವೇದಿಕೆ ಬರಬೇಕು. ನಿರಂಜನ ಸ್ವಾಮಿ ಕಾಲೇಜಿಂದ ಬನ್ನಿ.
ಕೊರಗಜ್ಜ ಸೇವಾ ಸಮಿತಿ ವಿದ್ಯಾರಣ್ಯ ಯುವಕ ವೃಂದ ಇದರ ಅಧ್ಯಕ್ಷರು ವೇದಿಕೆ ಬರಬೇಕು. ಬ್ರಹ್ಮಶ್ರೀ ನಾರಾಯಣಗೌಡ ಸೇವಾ ಸಂಘ ಬಂಡಿಕೊಟ್ಟೆ ಇದರ ಅಧ್ಯಕ್ಷರು ಕೂಡ ವೇದಿಕೆ ಬರಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ, ಹಾಗೆ ನಮ್ಮ ನಿರಂತರ ಪ್ರಚಾರ ನೀಡುವವರು ವಿದ್ಯಾಧರ್ ಇವರು, ವೇದಿಕೆ ಬರಬೇಕು. ಹಾಗೆ ಪತ್ರಿಕಾ ಬಳಗದಿಂದ ಉದಯವಾಣಿ ಹಾಗೂ ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ, ಹೊಸದಿಗತಿ ಪತ್ರಿಕೆಯ ಪತ್ರಕರ್ತರು ಬಂದು ಅವರು ಕೂಡ ವೇದಿಕೆ ಬರಬೇಕು ಅಂತ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಹಾಗೂ ಗೃಹ ಪತ್ರಿಕೆಯ ಪತ್ರಿಕಾ ಬಳಗದಿಂದ ಯಾರು ಬಂದಿದ್ರೆ ಇಲ್ಲಿ ವೇದಿಕೆ ಬರಬೇಕು. ಗೃಹ ಪತ್ರಿಕೆಯಿಂದ ಕನ್ನಡಪ್ರಭದ ಮಾಧ್ಯಮ ಮಿತ್ರರು ಬಂದಿದ್ರೆ ಅವರು ಕೂಡ ವೇದಿಕೆ ಬರಬೇಕು. ಮಾಧ್ಯಮದವರು ಈ ಒಂದು ನಮ್ಮ ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ವಿಯ ಕಾರಣಕರ್ತರು ಮಾಧ್ಯಮ ಮಿತ್ರರು, ಅವರನ್ನು ಗೌರವಿಸುವ ನಮ್ಮ ಆದ್ಯ ಕರ್ತವ್ಯ. ಬಿ.ಡಿ. ಗೋಪಾಲ್, ಅವಿನಾಶ್ ಗ್ಯಾಸ್ ಉಳ್ಳಾಲ ಇವರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ತೋಟ ಹರೀಶ್ ಶೆಟ್ಟಿ ಕಾವೂರು ಇವರು ಕೂಡ ವೇದಿಕೆ ಬರಬೇಕು. ಅವಿನಾಶ್ ಗ್ಯಾಸ್ನ ಪರವಾಗಿ ಯಾರಾದರೂ ಸಿಬ್ಬಂದಿಗಳಿದ್ರು ಕೂಡ ವೇದಿಕೆ ಬರಬಹುದು. ಯಾರಾದ್ರೂ ಬಿಟ್ಟು ಹೋಗಿದ್ರೆ ತಿಳಿಸಿ, ಹೆಸರು ಕರೆದಿದ್ದೇನೆ, ಆದರೂ ಕೂಡ ಬಿಟ್ಟು ಹೋಗಿದ್ರೆ ಬನ್ನಿ ವೇದಿಕೆಗೆ. ಎಲೆಯ
ಕಟ್ಟಿಸಿಕೊಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ UT ಖಾದರ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಲಾರ್ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ಸದಾನಂದ ಪೂಜಾರಿ, ವೆಲ್ನಾಕ್ ಆಸ್ಪತ್ರೆಯ ಮೂತ್ರ ತಜ್ಞರು, ಇವರಿಗೂ ಧನ್ಯವಾದಗಳು. ಡಾಕ್ಟರ್ ಸುಚಿತಾ, ಮಾತಾ ಅಮೃತಾನಂದ ಮಠ ಸೇವಾ ಕಾರ್ಯಕ್ರಮದಲ್ಲಿ ಸಹಾಯ ನೀಡುತ್ತಾ ಬಂದಿರುವರು, ಇವರಿಗೂ ಧನ್ಯವಾದಗಳು. ಡಾಕ್ಟರ್ ದೇವದಾಸ್, ನಿವೃತ್ತ ಜಿಲ್ಲಾ ಆಯುಷ್ ಅಧಿಕಾರಿ, ಇವರಿಗೂ ಧನ್ಯವಾದಗಳು. ಹಾಗೂ ಮಾತೃಶ್ರೀ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮಾಲಕರಾದ ಶ್ರೀ ಸುರೇಶ್ KP, ಇವರಿಗೂ ಧನ್ಯವಾದಗಳು. ಏನಪೋಯದ ರೀಡರ್ ಆದ ಲಕ್ಷ್ಮೀನಾರಾಯಣ ಸೊಂದೆ, ಇವರಿಗೂ ಧನ್ಯವಾದಗಳು. ಹಿಂಡಾಜಿ ಶ್ರೀನಿವಾಸ, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರು, ಇವರಿಗೂ ಧನ್ಯವಾದಗಳು. ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ P, ಇವರಿಗೂ ಧನ್ಯವಾದಗಳು. ಹಾಗೂ ಸಂಘದ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೂ ಧನ್ಯವಾದಗಳು. ಶ್ರೀ ಕೊರಕಜ್ಜ ಸೇವಾ ಸಮಿತಿ ಮಾಡೂರು, KMC ಆಸ್ಪತ್ರೆ ಅತ್ತವರ, ಸಮುದಾಯ ದಂತ ವಿಭಾಗ ಏನಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ, ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಉಜ್ಜೋಡಿ ಮಂಗಳೂರು, ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟ್ರು ಉಡುಪಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಮಂಗಳೂರು, ಡಾಕ್ಟರ್ P ದಯಾನಂದ ಪೈ ಮತ್ತು ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ಸೆಂಚುರಿ ಗ್ರೂಪ್ಸ್ ಬೆಂಗಳೂರು, ಇವರಿಗೂ ಧನ್ಯವಾದಗಳು. ಹಾಗೂ ಆತ್ಮಶಕ್ತಿ ವಿರುದ್ಧೋದ್ದೇಶ ಸಹಕಾರಿ ಸಂಘದ ಎಲ್ಲ ಸಲಹಾ ಸಮಿತಿ ಸದಸ್ಯರಿಗೂ ಧನ್ಯವಾದಗಳು. ಸಂಘದ ಎಲ್ಲ ಸದಸ್ಯರು ಹಾಗೂ ಗ್ರಾಹಕ ಮಿತ್ರರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರಿಯಾದ ಸ್ಥಳಾವಕಾಶ ಮಾಡಿಕೊಟ್ಟ ಕಟ್ಟಡ ಮಾಲಕ ಶ್ರೀ ಉದಯ್ ಕುಮಾರ್ ಇವರಿಗೂ ಧನ್ಯವಾದಗಳು.